ಅಡ್ಡು ಸಿಟಿಗೆ ಮಗುತಕಿ ವಾರೆ ಹಮ್ಗೆ ಸಬ್ಬುಂ ವರಂ ಅವಹ ಫೆಂಬಡುವ ಮಗತಕೆ ಅದಿ ಫೆಂಬಡುವೆ ಮಿ ಫೆಂತಂ ಹಿಂದುಮಟ್ಟಕ ಗಿನ ವಗುತಂ ಹೇದವೆಸ್ವೆ ಮೆ ಮಸಲೆಂ ಹಲ್ಲು ಹೋದು ಮಟ್ಟಕ ಸರ್ಕಾರಂ ದಿಹಾಸ್ ಎಕಾವೆಸ್ ವನಹರು ಅಡ್ಡು ಸಿಟಿಗೆ ಮಗುತ ಸಮಾನಿ ಫೆಂಬರ ತರಗಿ ಕುರುಂಗೆ ಮಸಕೆ ಕುರುಮಂ ಎಫ್ಕೊನ್ಸ ಹವಾಲು ಕುರಿ ಮಿ ಮಸಕೆ ಫಟ್ಟವಾ ದೆವ್ವಾ ಫಂವಣಿ ದಿಹಾಸ್ 22 ವನಹರು ರಸೂಲ್ ಜುಮ್ಹೂರಿಯಾ ಇಬ್ರಾಹಿಂ ಮೊಹಮ್ಮದ್ ಸೋಲಿಹ್ ಅಡ್ಡು ಸಿಟಿಯ ಕುರವೆ ದತುರ್ಫುಳುಗೆ ತೆರೆಂ ಅಡ್ಡು ಸಿಟಿಯ ರಸೂಲ್ ಜುಮ್ಹೂರಿಯಾ ಇಬ್ರಾಹಿಂ ಮೊಹಮ್ಮದ್ ಸೋಲಿಹ್ ಮಿಹಾರ್ ಕುರಮುಂ ಗೆಂದವಾ ದತುರ್ಫುಳುಗ ಮಿವಣಿ ಅಡ್ಡು ಸಿಟಿಗೆ ಮಗುತಂ ತರಗಿ ಕುರುಂಗೆ ಮಸಕೆ ತಕ್ಕುರಮುಂ ದಾಗೋಯ ಬಲ್ಲವಾಲ ವಾಫಾ ಮೆಗುತಂ ಎಮನ್ ಕುಫಾಣವಣಿ ಹಿತದೂಗೆ ಮಗುತ ತರಗಿ ಕುರುಮುಂ ದಾಗೋಯ ಬಲ್ಲವಾಲವಾ ಎ ಮಸಕತುಗೆ ಸ್ಪೀಡ್ಗೆ ಮೌಲುಮಾತಂ ಒಳುಂ ಫಿಲು ವಾಫಾ ಅದಿ ಎಸರಹದ ಕುರವಿ ಜಿಯಾರತುಗೆ ಎಮನ್ ಕುಫಾಣೆ ಬವೆ ಎಸರಹದ ಗುಹರಿ ಬೈಗೆ ತಕ ವಡಾಗೆಂ ಎ ಗೆತಹುಗೆ ರಯಿತು ನವೆಸ್ ಅಬದಲ್ ಕುರ ವಾಫಾ ಅಡ್ಡು ಸಿಟಿಗೆ ಮಗುತಂ ಸಮಾನಿ ಫೆಮರ ತರಗಿ ಕುರುಂಗೆ ಮಸಕೆ ತ ಕುರುಮುಂ ದಾಗೋಯ ಬಲ್ಲವಾಲ ಮಟಕ ಎಸರಹದಂ ಎಮನ್ ಕುಫಾಣು ಜಿಯಾರೆ ಕುರುಮುಂ ಎಸರಹದು ಮನಕ್ಫಾಣ ಮೆವಣಿ ವರಹೋಳು ಮರ್ಹಬಾ ಇತನೆ ವಾಫಾ ಮಿ ಮಸಕೆ ಫುರತಮ ಫಶಾಫಸ್ ಮಿವಣಿ ಅಡ್ಡು ಹಿತದು ಸ್ಕೂಲ್ ಸರ್ಹದ್ದು ಕಂಫಾ ಹಾಕೋದ ಮಿ ಮಸಕೆ ಕುರಿಯ ಮಿ ಗೆಂದಣಿ ಇಂಡಿಯನ್ ಎಕ್ಸಿಮ್ ಬ್ಯಾಂಕ್ಗೆ $1 ಮಿಲಿಯನ್ ಡಾಲರುಗೆ ಲೈನ್ ಆಫ್ ಕ್ರೆಡಿಟ್ ಫೆಸಿಲಿಟಿಗೆ ದಶುಂ ಅದಿ ಹಮ ಹೆಮ್ಮೆ ಹದ್ದೆ 7.5 ಮಿಲಿಯನ್ ಅಮೆರಿಕಾ ಡಾಲರ್ ನುವತ 1.1 ಬಿಲಿಯನ್ ದಿವೆ ರುಫಿಯಾ ಮಿ ಮಶ್ರೂಅ ಖರೀದುವೆ ಮಿ ಮಶ್ರೂ ಗೆ ತೆರೆಯಿಂ ಅಡ್ಡು ಸಿಟಿಗೆ ಫೆಂಬುಡುಮ್ಗೆ ಮಸಲೆ ಹಲ್ಲೆ ಹೋದುಮ್ಗೆ ಗೊತುಂ ಫೇದು ಫಿಯವಾ ಎಹೆಂ ಹುರಿಹಾ ಸರಹದ್ದೆಗೆ ಎಹೆಂ ಹುರಿಹಾ ಸರಹದ್ದೆಗ ಫೆಂ ಹಿಂದಾ ನಿಜಾಮ್ ಗಾಯಂ ಕುರುಮಂ ಹಮಜೆ ಫೈಬವೆ ಮಿಗೊತುಂ ಸತೇಕ 5 ಕಿಲೋಮೀಟರ್ಗೆ ದಿಗು ಫೆಂ ಹಿಂದಾ ನಿಜಾಮೆ ಮೆ ಸರಹದ್ದುಗ ಗಾಯಂ ಕುರುಮಂ ಹಮಜೆ ಫವಾಕಂ ಫಹಾ ಕೊಲ್ಲ ಮಿ ಗಿತುರಂ ಹಿತದು ಮರದು ಫೇದು ಹುಳುದು ಅದಿ ಮೀದು ಹಿಮಿನೆ ಗೊತ ಜುಮ್ಲಾ 1.3 ಕಿಲೋಮೀಟರ್ಗೆ ಮಗ್ಗ ತಾರ ಎಳುಮಂ ಹಮಜೆ ಫೈಬವೆ ಕ್ಯಾಗಂಡಕ ಫಸ್ತೊಳಸ್ 6 ಕಿಲೋಮೀಟರ್ಗೆ ಮಗ್ಗ ಸಿಮೆಂಟ್ ಸಬ್ಸಿಡೈಸ್ಡ್ ಲೇಯರ್ ಎಳುಮವೆಸ್ ಹಮಜೆ ಫವಾಕಂ ಫಹಾ ಕೊಲ್ಲ ಮೀ ಗಿತುರಂ ಮಿ ಮಶ್ರೂಗೆ ತೆರೆನ್ ಜುಮ್ಲಾ 3.4 ಕಿಲೋಮೀಟರ್ಗೆ ಮೌಗೆ ರೀಸರ್ಫೇಸಿಂಗ್ ಮಸಕೆ ವಿಸ್ ಕುರುಮಂ ಹಮಜೆ ಫೈಬವೆ ಅಡ್ಡು ಸಿಟಿಗೆ ಮಗುತಂ ಜಮಾನಿ ಫೆಮರ ತರಗಿ ಕುರುಮ್ಗೆ ಮಸಕೆ ತ ಕುರಮುಂದಿಯ ವಗುತು ಅಮಣ ಮೀಗೆ ಕುರಿಂಗ್ ಫಹಗವಿ ಮೀ ಮಸಕೆ ಕುರಿಯ ದಾಗೋತ ಅದಿ ರೈತುಂಗೆ ಬೈ ಕಂಬುಡುಂತ ಹುರುಮ್ಗೆ ಸಬ್ಬುಂ ಎ ಮಸಲೆಂ ಹಲ್ಲು ಹೋದು ಮಟ್ಟಕ ಸರ್ಕಾರಕಿಗೆ ಮಶ್ರಾತ ಕುರಮುಂದಿಯ ಅದಿ ಮಸಕೆಂ ಹುಟ್ಟುಮಕಂ ಆಸೋ ತುಮ ಫಹು ದಾದಿ ಫಹುಂ ಎ ಮಸಕೆ ತ ಫಶಾ ಮಿಹಾರು ಮಗು ಹೆದುಮ್ಗೆ ಮಸಕೆ ವರಬಾರು ದುವೆಲಿಗ ಕುರಿಯ ದಾಕಂ ಫಹ ಕೊಲ್ಲ ಅಡ್ಡು ಸಿಟಿ ಮಫಿಕಾ ಹಾಮಿದು PSM ನ್ಯೂಸ್